ದೇವಲೋಕಕ್ಕೆ ಹೊರಡುವ ಮುನ್ನ ನನ್ನವರನ್ನೆಲ್ಲ ಸೇರಿಸಿಕೊಳ್ಳಬೇಕಾಗಿದೆ. ಬರಲಿ ಸಭೆಗೆ. ಸಂತೋಷವಾಯಿತು. ದೇವಲೋಕದ ಅಧಿಕಾರದ ಜೊತೆಗೆ ಸಖೀದೇವಿ ನಮ್ಮವಳು. ನಡೆಯೋಣ. ಅವ ಹಿಂದೆ ಇದ್ದಾನಲ್ವ? ಓ ಹಾಗೆ. ಎಲ್ಲರಿಗೂ ನಿಲ್ಲಿ. ಈಗ ನೀನು ಮನಸ್ಸಿದ್ದು ಹೀಗೆ ಮಾಡಿದ್ದ ಅಲ್ಲ ಒತ್ತಾಯಕ್ಕೆ? ಮನಸ್ಸಿದ್ದೇ ಮಾಡಿ. ಹೌದಾ? ಏನು ನಿಲ್ಲಿಸಿದ್ದೇನು? ನಾನು ಯಾರು? ನೀನು ಯಾರಾದ್ರೆ ನಮಗೇನು? ನಾನು ಸುಮ್ಮನೆ ನಿಂತದ್ದಲ್ಲ, ಮತ್ತೆ ಉದ್ಯೋಗದ ನಿಮಿತ್ತವಾಗಿ ನಿಂತದ್ದು. ಉದ್ಯೋಗವ? ದ್ವಾರಪಾಲಕ. ದ್ವಾರ ಎಲ್ಲಿ ಆದ್ರೂ ಹೋಗ್ತದ? ಅಲ್ಲ, ಮತ್ತೆ ದ್ವಾರಪಾಲಕ, ದ್ವಾರದಲ್ಲಿ ಪಾಲಕ. ಓ, ದ್ವಾರದಲ್ಲಿರುವವ. ಯಾಕೆ? ಯಾಕೆ? ಬಂದವರನ್ನು ವಿಚಾರಣೆ ಮಾಡಿ ಯಾರು ಏನು ಅಂತ ತಿಳಿದು ದೇವೇಂದ್ರ ಮಹಾಪ್ರಭುಗಳಿಗೆ ತಿಳಿಸುವಂತ ವ್ಯವಸ್ಥೆ ನನ್ನದು. ನಿನ್ನದ್ದು? ನೀನು ಹಾಗಿದ್ರೆ ನೀನು ಸಂದೇಶಚಾರ. ಹೌದಲ್ಲ? ನಿಮಗೆ ಮತ್ತೆ ಹೌದು. ನೀವು ಯಾರು? ನಿಮ್ಮ ಊರು ಯಾವುದು? ನಿಮ್ಮ ಹೆಸರೇನು? ಇವರೆಲ್ಲ ಯಾರು? ಬಂದದ್ದು ಯಾಕೆ? ನನ್ನ ಹತ್ರ ಹೇಳಿ. ಓ, ಎಲ್ಲ ಒಂದೇ ಸಲ ನಿನ್ನ ಎಲ್ಲದಕ್ಕೂ ಒಮ್ಮೆಲೆ ಉತ್ತರ ಕೊಡಬೇಕಲ್ಲ? ಬೇರೆ 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 ಕೊಟ್ಟರೆ ಒಳ್ಳೇದು, ಒಂದೇ ಸಲ ಕೊಟ್ಟರೆ ತುಂಬಾ ಒಳ್ಳೇದು. ಹೌದಾ? ನಮಗೂ ಅವಕಾಶ ಉಂಟಾಗಿ. ಏನಪ್ಪ? ಇಲ್ಲಿಯ ದ್ವಾರ ರಕ್ಷಕ. ದ್ವಾರ ರಕ್ಷಕ. ವಿಷಯವನ್ನು ತಿಳಿಸುವವ ನೀನು. ಬಂದವರು ಯಾರು? ಭೂಲೋಕ ಗೊತ್ತುಂಟ ನಿನಗೆ? ಭೂಲೋಕ ಗೊತ್ತುಂಟು. ನೀನು ಅಷ್ಟು ಸಲುಗೆಯಲ್ಲಿ ಮಾತಾಡ್ಲಿಕ್ಕೆ ಸಂಬಂಧಿಕ. ಅಷ್ಟು ಸಲಿಯದು. ದೇವಲೋಕದಲ್ಲಿರುವವನು ನಾನು. ಭೂಲೋಕ ಗೊತ್ತಿಲ್ಲದೆ ಇರ್ತದ? ಅಲ್ಲ, ಭೂಲೋಕ ಗೊತ್ತುಂಟ ಅಂತ ಕೇಳಿದ್ರೆ ನಿನಗೆ ಗೊತ್ತಿಲ್ಲ ಅಂತ ನಾನು ಕೇಳಿದ್ದಲ್ಲ. ಒಂದು ಪ್ರಾರಂಭಿಸಬೇಕು. ಭೂಲೋಕದಲ್ಲಿ ವೀರಮಹೇಂದ್ರಪುರ. ವೀರಮಹೇಂದ್ರ ಭೂಲೋಕದಲ್ಲಿ? ಹೌದು. ವೀರೇಂದ್ರ ವೀರೇಂದ್ರ ಅಲ್ವ? ಮಹೇಂದ್ರ. ಮಹೇಂದ್ರ. ಅಲ್ಲಿಯ ಅಧಿಕಾರಿ ಒಬ್ಬ ಇದ್ದಾನೆ. ಅಧಿಕಾರಿಗೆ ಬೆಂಕಿ ಬೀಳಲಿ. ನೀನು ನೋಡು, ಒಂದು ಮಾತನಾಡುವಾಗ ಎಡೆಯಲ್ಲಿ ಇಂಥದ್ದೆಲ್ಲ ಹಾಕಬಾರ್ದಾಯ್ತು. ಯಾಕೆ? ಆ ಮಾತಿಗೆ ಗೌರವ ಇಲ್ಲ ಅಂತ ಆಗ್ತದೆ, ಬೆಲೆ ಇಲ್ಲ ಅಂತ ಆಗ್ತದೆ. ಏನು? ಹೇಗೆ? ಅಲ್ಲಿ ಅಧಿಕಾರಿ ಬೆಂಕಿ ಹಾಕಿ ಅಂತ ಹೇಳಿದ್ರೆ ಅಧಿಕಾರಿಯ ವಿಷಯ ಬೇಡ, ನೀವು ಯಾರು ಅಂತ ಹೇಳಿ. ಅದನ್ನು ಹೇಳಬೇಕು ಅಂತ ಆದ್ರೆ ಅಧಿಕಾರಿಯ ವಿಷಯ ಬರಬೇಕು. ಅಧಿಕಾರಿ ಶೂರಪದ್ಮಾಸುರ. ಅವ ಸತ್ತು ಹೋಗಲಿ, ನೀವು ಯಾರು? ಎಲ್ಲ ಕಥೆಯೇ. ಇವ ಮುಂದುವರಿಸಲಿಕ್ಕೆ ಬಿಡುವುದಿಲ್ಲ ಅಲ್ಲ? ಅಲ್ಲಿ ಸಾಯಿಲಿ ಅಂತ ಹೇಳಿದ್ರೆ ಆಗುವುದಿಲ್ಲ ಪುಣ್ಯಾತ್ಮ. ಅವರ ವಿಷಯ ಬರಬೇಕು. ಈಗ ನೀನೊಂದು ದೂತ ಅಂತ ಹೇಳಿದ ಮೇಲೆ ನಿನ್ನ ಮೇಲೆ ಕೈ ಮಾಡ್ಲಿಕ್ಕೂ ಗೊತ್ತಿಲ್ಲ ಅಲ್ಲ? ಶೂರಪದ್ಮಾಸುರ ಇದ್ದಾರೆ, ಅವರಿಗೊಬ್ಬ ಮಗ ಇದ್ದಾನೆ. ಅವನ ವಿಷಯ ಬೇಡ, ನೀವು ಯಾರು ಹೇಳಿ. ಇವನನ್ನು ಹೀಗೆ ಬಿಟ್ಟರೆ ಸರಿಯಾಗ್ಲಿಕ್ಕಿಲ್ಲ. ಮತ್ತೆ ನಿಮ್ಮ ವಿಷಯ ಹೇಳುದು ಬಿಟ್ಟು ಅವನ ಮಗನ ವಿಷಯ. ನನ್ನ ವಿಷಯ ಹೇಳಬೇಕು ಅಂತಾದ್ರೆ ಆ ವಿಷಯ ಬೇಕು. ಶೂರಪದ್ಮಾಸುರನ ಮಗ ರವಿಕೋಪ. ರವಿಕೊಪ್ಪೆ.
ಕೊಪ್ಪೆ ಅಲ್ಲ ಕೋಪ. ಭಾನುಕೋಪ. ಭಾನುಕೊಪ್ಪ. ಭಾನುಕೋಪ ಕೊಪ್ಪದವರ ಅಲ್ಲೂ ಭಾನುಕೋಪ ಕೋಪ ಅಂತ. ಅಂತ ಹೆಸರು. ಹೌದು ಅದು ನಾನೇ. ಓ ಚಕ್ಕಿ. ಅರೆ ನನ್ನನ್ನು ಗೊತ್ತುಂಟ ನಿನಗೆ? ಅಲ್ಲ ಮತ್ತೆ? ನೀವು ಅವರ ಮಗ ನಾನು ಭಾನುಕೋಪ ಅಂತ ಹೇಳಿದ್ರೆ ಆಯ್ತಲ್ಲ. ಭಾನುಕೋಪ ನೀವು. ಅದಕ್ಕೆ ಕೇಳಿದ್ದು ದೀರ್ಘವಾಗಿ ಹೇಳಬೇಕಾ? ಇವ ಯಾರು? ಇವ ಸಚಿವ. ಸಚಿವ. ಯಾವ ಸಚಿವ? ಅವ ಎಲ್ಲ ವಿತ್ತ ಸಚಿವನಾಗಿ ಎಲ್ಲದಕ್ಕೂ ಅವನು. ಎಲ್ಲದಕ್ಕೂ ಒಂದೇ ಸಚಿವ. ಹೌದೌದು. ಕೇಳು ಅವನ ಹತ್ರ. ಸೇನಾ ನಾಯಕ. ಓ ನಾಯಕನಾ ನೀನು? ನಾಯಕ ನಾಯಕ. ಸೇನಾ ನಾಯಕ. ಯಾರು? ಹೆಸರು? ಸೀತಾಕೇತ. ಬಂದದ್ದು ಯಾಕೆ? ದೇವಲೋಕ ನಮ್ಮದ್ದಾಗಬೇಕು ಅಂತ ಒಂದು ಆಶೆ ನಮ್ಮದು. ಅದು ಹೇಗಾದ್ರೂ ಪಡ್ಕೊಳ್ಳುವ. ಅದರ ವಿಷಯವಾಗಿ ನಮಗೆ ತಲೆ ಬಿಸಿ ಇಲ್ಲ. ನಮಗೆ ಪಡೀತೇವೆ. ಒಂದು ದೇವೇಂದ್ರನ ಮಡದಿ ಶಚಿ ಇದ್ದಾಳಲ್ಲ, ಶಚಿ ಅವಳು ಬೇಕು ನಮ್ಮಪ್ಪನಿಗೆ, ನನಗಲ್ಲ. ನಮ್ಮಪ್ಪನಿಗೆ ಶಚಿ ಬೇಕು. ಹೋಗಿ ಹೇಳು. ಕರ್ಕೊಂಡು ಬಾ. ಏನ್ ನಿನಗೇನಾದ್ರೂ ಬಡೀತಾ? ಸಾಹಿತ್ಯ ಏನಾಯ್ತು? ಸಿಟ್ಟು. ಸಿಟ್ಟು ಬರುವಾಗ ಹೀಗೆಲ್ಲ ಆಗ್ತದ? ಸಿಟ್ಟು ಬಂದು ಅದನ್ನು ತೆಗೆದು ಬಿಸಾಡಿ. ಸಿಟ್ಟು ಬರುವಾಗ ಯಾರಾದ್ರೂ ಕೈಗೆ ಹಿಡ್ಕೊಳ್ಳುದು ಯಾಕೆ? ಅದರಲ್ಲಿ ಹೊಡಿದ್ರಲ್ಲ, ಕೈಯಲ್ಲಿ ಹೊಡಿಬೇಕು ಅಂತ. ಆದಿತ ಏನು ಆಲೋಚನೆ ಮಾಡಿದ್ರಿ ನೀವು? ದೇವೇಂದ್ರ ನಮಗೆ ತಂದೆಗೆ ಸಮಾನ, ದೇವೇಂದ್ರ ಮನದಿ ನಮ್ಮ ತಾಯಿಗೆ ಸಮಾನ. ಯಾರೇ ಆಗಲಿ ಒಬ್ಬ ಮಗನ ಮುಂದೆ ಆ ತಾಯಿಯನ್ನು ಕೇಳಿದ ಮಗ ಸುಮ್ಮನೆ ಬಿಡ್ತಾನ? ಓಲೋ ಭಾನುಕೊಪ್ಪ, ನಮ್ಮ ದೇವೇಂದ್ರನ ವಿಷಯ, ದೇವೇಂದ್ರನ ಹೆಂಡತಿಯ ವಿಷಯ ಮಾತಾಡಿದ್ರೆ ಒಂದೇ ಒಂದು ಪೆಟ್ಟು ಹೀಗೆ ಬೀಸಿದ್ರೆ ನಿಮ್ಮೆಲ್ಲ ತಲೆ ಕೆಳಗೆ ಉರುಳಿ ನೀವು ಸತ್ತು ಮಣ್ಣು ತಿಂದು ಹೋಗ್ತೀರಿ. ಒಳ್ಳೆ ಮಾತನ್ನು ಹೇಳ್ತೇನೆ, ದೇವಲೋಕದ ವಿಷಯ ಬಿಟ್ಟು ಹೋಗಿ ನೋಡುವ. ನೀವೊಮ್ಮೆ ಕತ್ತಿ ಒಮ್ಮೆ ಬೀಸಿ ನೋಡುವ, ಯಾರ ತಲೆ ಹೋಗ್ತದೆ ನೋಡುವ. ನೋಡುವ ಒಮ್ಮೆ ಬೀಸಿ ನೋಡುವ. ಏನು ಕೂಡದೆ ಮತ್ತೆ ಅದಕ್ಕೆ ಕೂಗುದಿ ಹಾಕಿ ಒಳಗೆ ಹೋಗ್ಲಿಲ್ಲ. ಮತ್ತೆ ನಾವು ಹಿಂದೆ ಹೋಗ್ಲಿಕ್ಕೆ ಬಂದದ್ದಲ್ಲ, ಒಳಗೆ ಹೋಗುದಕ್ಕೆ ಬಂದವರು. ಸಿಟ್ಟು ಬಂದು ನಿಮಗೆ ಹೊಡೆದ್ರೆ ನೀವು ಸತ್ತು ಹೋದ್ರೆ ಪ್ರಾಣಿ ಹತ್ಯೆ ದೋಷಕ್ಕೆ ಒಳಗಾಗ್ತೀವಿ. ನಾವು ಪ್ರಾಣಿ ಅಂತೆ. ನಮ್ಮನ್ನು ಏನಂತ ಭಾವಿಸಿದ್ದೀವಿ? ಏನಂತ ಭಾವಿಸಿದ್ದು? ನಮ್ಮ ದೇವೇಂದ್ರನ ಹೆಂಡತಿಯನ್ನು ಕೇಳಿದ್ರೆ ಪ್ರಾಣಿಗೆ ಸಮಾನ. ನಿನಗೆ ಅಲ್ಲಿ ಹೋಗಿ ಹೇಳುವುದಕ್ಕೆ ಏನು ನಷ್ಟ? ಹೋಗ್ತೀರಾ ಇಲ್ವಾ? ಹೋಗುದಿಲ್ಲ. ಹೋಗುವುದೇ ಇಲ್ಲ. ನಾನೇ ಹೋಗ್ತೇನೆ. ಹುಚ್ಚ ನೋಡುವ, ಇವನೇ ಇಷ್ಟಿರುವಾಗ ಜಾಗ ಯಾವುದು ಅಂತ ಗೊತ್ತುಂಟಾ? ಇಲ್ಲಿ ಇರುವುದು ಯಾರು ಅಂತ ಗೊತ್ತುಂಟಾ? ನೇರ ಬಂದು ನುಗ್ಗಿದ್ಯಲ್ಲ, ಏನು ಅಂತ ಭಾವಿಸಿದ್ಯಾ ನೀನು? ಮತ್ತೆ ಓಡೋಡಿ ಬಂದು ನುಗ್ಗಿದ್ದು. ಯಾರು ನೀನು? ಎಲ್ಲಿರ್ಬೇಕಾದವ? ನಾನು ದ್ವಾರದಲ್ಲಿರುವವ. ಮತ್ತೆ ದ್ವಾರವನ್ನು ಬಿಟ್ಟು ಇಲ್ಲಿ ಯಾಕೆ ಬಂದೆ? ಕಾರಣ ಉಂಟು. ಏನು ಕಾರಣ? ಅಲ್ಲಿ ನಿಲ್ಲಕ್ಕೆ ಆಗಲಿಲ್ಲ, ಹಾಗೆ ಓಡಿ ಬಂದದ್ದು. ಅಲ್ಲಿ ನಿಲ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಿನ್ನನ್ನು ನಿಲ್ಲಿಸಿದ್ದಲ್ಲಿ, ಹೌದು. ಈಗ ನಿಲ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಏನು ಕಾರಣ ಅಂತ ಬೇಕಲ್ಲ? ಆಗುದಿಲ್ಲ ಅಂತ ಸುಮ್ಮನೆ ಆಗದಿರುವುದಲ್ಲ, ಮತ್ತೆ ಅಲ್ಲಿಗೆ ರಾಕ್ಷಸರ ದಂಡು ಬಂದಿದೆ. ಏನು
ರಾಕ್ಷಸರ ಸೈನ್ಯ. ಅದು ರಾಕ್ಷಸರು ಯಾವಾಗಲೂ ಬರುವುದಿಲ್ವೇನು? ಸ್ವರ್ಗಕ್ಕೆ ಆವಾಗ ಆವಾಗ ಬರ್ತಾ ಇರ್ತಾರೆ. ಅದರಲ್ಲಿ ವಿಷಯ ನೀನು ಎಂತೆಂಥ ರಾಕ್ಷಸರನ್ನು ನೋಡ್ಲಿಲ್ಲ? ನಾನು ನೋಡಿದ ಎಷ್ಟು ರಾಕ್ಷಸರು, ಅವರ ವಿಷಯವನ್ನು ಯೋಚನೆ ಮಾಡಿ. ಇದು ಹಾಗಲ್ಲ ಪ್ರಭು, ಮತ್ತೆ ಇದು ವಿಶೇಷ ರೀತಿಯ ರಾಕ್ಷಸ. ವಿಶೇಷ ರೀತಿಯ ರಾಕ್ಷಸರು? ಅದೇನಪ್ಪ ವಿಶೇಷ? ಅವರು ಬಂದ ಕಾರಣವೂ ವಿಶೇಷ. ಹೌದಾ? ರಾಕ್ಷಸರು ಬಂದಿದ್ದಾರೆ ಅಂತಾದ್ರೆ ನಿನಗೊಂದು ಹೊಣೆಗಾರಿಕೆ ಕೊಟ್ಟಿದ್ದೇನೆ. ಅವರು ಯಾರು, ಎಲ್ಲಿ ಅವರು, ಅವರ ಹೆಸರೇನು, ಯಾಕೆ ಬಂದಿದ್ದಾರೆ, ಇದನ್ನೆಲ್ಲ ಕೇಳಬೇಕು ಅಂತ ಹೇಳಿಲ್ವಾ? ಕೇಳಿದ್ದೇನೆ ನಾನು. ಹೌದಾ? ಭೂಲೋಕದಲ್ಲಿ ವೀರ ಮಹೇಂದ್ರಪುರವಂತೆ, ಅಲ್ಲಿ ಅಧಿಕಾರಿ ಶೂರಪದ್ಮ ಅಂತೆ. ಶೂರಪದ್ಮ ಅವನ ಮಗನಂತೆ ಬಾಣಕೊಪ್ಪ ಅಂತೆ. ಕೊಪ್ಪ ಬಹುಶಃ ಭಾನುಕೋಪ. ಬಾಣಕೋಪ. ಮತ್ತೆ ಕೆಲವರೆಲ್ಲ ಸೇನಾನಿ ಮಂತ್ರಿ ಎಲ್ಲ ಇದ್ದಾರೆ. ಸರಿಯಪ್ಪ. ಬಂದ ಕಾರಣ ಏನು ಅಂತ ಕೇಳುವಾಗ ಏನಂತ ಹೇಳ್ತೇನೆ ಗೊತ್ತುಂಟ? ಏನು? ಅತಿ ವೀರ ಅದರಲ್ಲಿ ಒಂದನೇ, ಎರಡನೇ, ಮೂರನೇ ಅಂತ ಉಂಟಾ? ಇದು ಒಂದನೇ. ಒಂದನೇ. ಇನ್ನು ಎರಡನೇದ್ದು ಒಬ್ಬ ಹೇಳೋದು ಇಂದ್ರನಥ. ಯಾರು? ಇಂದ್ರನಥ. ನೀನೇನು ಹೇಳಿದೆ ಅದಕ್ಕೆ? ತರುವುದಿಲ್ಲ, ಹಾಗೆಲ್ಲ ತರ್ಲಿಕ್ಕೆ ಆಗುದಿಲ್ಲ, ಅವರಾಗೆ ಬರ್ಬೇಕಷ್ಟೇ ಅಂತ ಹೇಳಿ. ಸರಿ. ಆಮೇಲೆ ಮತ್ತೊಬ್ಬ ಇಂದ್ರಾಣಿಯ ತೋರೆಣ್ಣು. ಹೌದಾ? ಇಂದ್ರನನ್ನು ಬರ್ಬೇಕು, ಇಂದ್ರಾಣಿಯ ತೋರಿಸಬೇಕು. ಯಾಕೆ ಏನು ಅಂತ ಕೇಳುವಾಗ ನಮ್ಮ ಅಪ್ಪನಾದಂತಹ ಶೂರಪದ್ಮನಿಗೆ ಇಂದ್ರಾಣಿಯನ್ನು ಮದುವೆ ಆಗಬೇಕು ಅಂತ ಆಸೆ ಆಗಿದೆ, ಅದನ್ನು ಎಳ್ಕೊಂಡು ಹೋಗಿದ್ದಕ್ಕೆ ಬಂದಿದ್ದೇನೆ ಅಂತ ನಿನ್ನನ್ನು ಆ ಉದ್ಯೋಗಕ್ಕೆ ನೇಮಕ ಮಾಡಿದವ ಯಾರ? ನಿಮ್ಮಪ್ಪ. ಹೌದಾ? ನಿನ್ನ ಬಗ್ಗೆ ಒಂದು ಅಪಾರವಾದಂತಹ ವಿಶ್ವಾಸ ಇತ್ತವರಿಗೆ. ಹೌದಾ? ಮಾಡಿದ್ಯಲ್ಲ ನೀನು? ಇಂಥ ಮಾತನ್ನು ಕೇಳಿ ಅಲ್ಲಿಂದ ಓಡಿ ಇಲ್ಲಿಗೆ ಬಂದಿದ್ಯಲ್ಲ, ನಿನಗೆ ಅವರಿಗೆ ಏನಾದರೂ ಪ್ರತಿಕ್ರಿಯೆ ಕೊಡಬೇಕಂತ ಆಗ್ಲಿಲ್ವೇನು? ಅದನ್ನು ತೋರಿಸಿದ್ದೆ ಅವರಿಗೆ. ನೀವು ಏನು ಆಲೋಚನೆ ಮಾಡಿ? ಕರ್ತವ್ಯ ನಿಷ್ಠೆ ಇಲ್ಲ ನಿನಗೆ. ಹಾಗೊಂದು ಮಾಡುವುದಕ್ಕುಂಟೆ. ಮತ್ತೆ ಕರ್ತವ್ಯ ನಿಷ್ಠೆಯಿಂದಲೇ ನಾನು ಇಲ್ಲಿಗೆ ಓಡಿ ಬಂದದ್ದು. ಈಗ ನಾವು ಇಲ್ಲಿ ಏನು, ನಾವು ಎಷ್ಟೋ ಅಷ್ಟೇ ನೀನು. ಹೌದು. ಮತ್ತೆ ಗೊತ್ತಿಲ್ವಾ, ನನಗೆ ಸಿಟ್ಟು ಬಂದು ಹೊಡಿಬೇಕು ಅಂತ ಮನಸ್ಸು ಮಾಡಿ ಕೈ ಮುಂದೆ ಎತ್ತಬೇಕು ಅಂತ ಯೋಚನೆ ಮಾಡಿದೆ. ಹೊಡೆದ್ಯಾ? ಆದರೆ ಬೇಡ ಅಂತ ಹೇಳಿ ಆಯ್ತು. ಅದು ಯಾಕೆ ಆಯ್ತಾ? ಕಾರಣ ಏನು ಕಾರಣ? ನೀವು ಯಾರು? ನಮಗೆ ಉದ್ಯೋಗದಾತ. ಹೌದು ಅಲ್ವಾ? ನಿಮಗೆ ನಾನು ವಿಚಾರವನ್ನು ತಿಳಿಸದೇ ಇದ್ದರೆ ನನ್ನ ಉದ್ಯೋಗಕ್ಕೆ ದ್ರೋಹ ಮಾಡಿದಾಗ ಅಲ್ವಾ? ಅದು ಹೌದಾ? ಈಗ ಶಚಿಯನ್ನು ತೋರು ಅಂತ ಹೇಳಿದ ಅವಳು ನನಗೆ ಅಮ್ಮ ಅಂತ ಆದ್ರೆ ನಿನಗೂ ಅಮ್ಮ ಹೌದಾ? ನಿನ್ನ ಅಮ್ಮನ ಸುದ್ದಿ ಮಾತಾಡುವಾಗ ಬರ್ಬೇಕಿತ್ತಲ್ಲ ನಿನಗೆ. ಏನು? ಆದ್ರೆ ನಾನು ಓಡಿ ಬಂದದ್ದು ಎಂತದಕ್ಕೆ? ಯಾಕೆ? ನಿಮಗೆ ತಿಳಿಸುವುದಕ್ಕೆ ಬೇಕಾಗಿ. ಅದಕ್ಕೆ ಬೇಕಾಗಿ. ಇಲ್ಲದ್ರೆ ನೀವು ಹೊರಡುವಾಗ ನಾನು ಕೂಡ ಬರ್ತೇನೆ. ನಾನು ಬರ್ತೀಯ? ಹಾಗಿದ್ರೆ ನೀನು ಮಾತ್ರ ಅಲ್ಲ, ನಾವು ಇಷ್ಟೇ ಮಂದಿ ಹೋಗುದಲ್ಲ. ಎಲ್ಲಿ ಆ ಬಾನು ಕರೆ
ಇಂದ್ರನನ್ನು ಸೇರಿಕೊಂಡು ಲೋಕಕ್ಕೆ ಮುತ್ತಿಗೆ ಹಾಕಿದ್ದಾನೆ. ಬಂದವರನ್ನು ವಿರೋಧಿಸಬೇಕು. ಏನು ಹೇಳ್ತೀರಿ? ಹರಿಗೋಲಿನ ಅಗತ್ಯವಿಲ್ಲ. ಹಾಗೆ ಇದು ಇಷ್ಟವನ್ನು ಓಡಿಸುವುದಕ್ಕೆ ನಿಮ್ಮ ಅಗತ್ಯವಿಲ್ಲ. ನಾವೇ ಹೋಗ್ತೇವೆ. ಏನು ಬೇಕಾದ್ರೂ ಮಾಡಿ, ನಮ್ಮ ಮರ್ಯಾದೆ ಉಳಿಸಿ. ಖಂಡಿತವಾಗಿ. ದೇವಲೋಕವನ್ನ ಸ್ವಾಧೀನಪಡಿಸುವುದಕ್ಕೆ ಮಾತ್ರ ಬಂದದ್ದಲ್ಲ, ಸತ್ಯವನ್ನು ಕರೆದುಕೊಂಡು ಹೋಗಬೇಕು. ತಿಳಿದವರು ಒಂದು ಮಾತು ಹೇಳಿದ್ದಾರೆ. ವಿನಾಶಕಾಲ ವಿಪರೀತ ಬುದ್ಧಿ, ಸಾಯುವ ಕಾಲಕ್ಕೆ ಮದ್ದಿಲ್ಲ, ಕೆಡುವ ಕಾಲಕ್ಕೆ ಬುದ್ಧಿಲ್ಲ. ಅದೇ ರೀತಿ ಆಯ್ತು ನಿಮ್ಮ ಬುದ್ಧಿ. ಈ ಹೊತ್ತಿನಲ್ಲಿ ಹೇಳ್ತಾ ಇದ್ದೇನೆ, ಮಾಡಿದ್ದು ತಪ್ಪಾಯ್ತು, ಕ್ಷಮೆ ಕೇಳಿ. ಇಲ್ಲದ್ರೆ ತಲೆಗೆ ತರಿಸಿ. ನೋಡಿದ್ರೆ ಇಂದ್ರನಾಗಿ ನೀನು ಕಾಣುವುದಿಲ್ಲ. ನೀನು ಯಾರು? ಸುರಪನೋ ಅಥವಾ ಇನ್ಯಾರು? ಒಂದಂತಹ ವೀರರನ್ನೆಲ್ಲ ರಣಾಂಗಣದಲ್ಲಿ ಮಡುಹಿದ್ದೀಯ. ವೀರ ಧೀರರಂತೆ ಮೆರೆಯುತ್ತಾ ಇರುವ ನೀನು ಯಾರು?
ಭಿಕ್ಷೆ ಹೇಳಿ ಬಂದವ, ಓ ಆದ್ರೆ ಬಂದವ ಹಾ. ಇಂದ್ರನ ಸುತ ಹಾ. ಜಯಂತನ. ಅರುಣ! ಜಯಂತನ ನೀನು ಹೌದು. ಹೆಬ್ಬಯಕೆಯಿಂದ ಬಂದವರು ನಾವಿಲ್ಲಿಗೆ. ಗೊತ್ತಾಗಿದೆ. ನನ್ನಪ್ಪನಿಗೆ ಹಾ. ನಿನ್ನಮ್ಮ ಬೇಕಂತೆ, ಅದನ್ನು ಪಡೆಯುವುದಕ್ಕೋಸ್ಕರವಾಗಿ ಬಂದಿದ್ದೇನೆ. ಇಲ್ಲ. ಸುಮ್ಮನೆ ರಣಕಣದಲ್ಲಿ ನಿನ್ನ ಅಪ್ಪನಿಗೆ ನಿನ್ನಮ್ಮ ಅದನ್ನು ಕೊಂಡು ಹೋಗಿ ಕೊಡುವುದಕ್ಕೆ ಇಲ್ಲಿಗೆ ಬಂದದ. ಹೌದು. ಈಗ ನನ್ನ ಅಮ್ಮನನ್ನು ಹಾ. ಕೊಂಡು ಹೋಗಿ ನಿನ್ನ ಅಪ್ಪನಿಗೆ ಕೊಡ್ತೀಯಲ್ಲ, ಹಾ. ನಿನ್ನ ಅಮ್ಮನನ್ನು ಯಾರ ಅಪ್ಪನಿಗೆ ಕೊಂಡು ಹೋಗಿ ಕೊಡ್ತಿ? ನಾವು ಬಿಡಬೇಕಲ್ಲ. ಅಲ್ಲಿಗಾದ್ರೂ ಆಗುಂಟಾ? ಹೌದು. ಆತನು ತಿಳಿದೇ ಬಂದಿದ್ದೇನೆ, ಏನಂತ ಉತ್ತರಿಸ್ತಾನೆ. ಮದನಾರಿಯಂತಿಗ ವಿಕ್ರಮದೊಳೊಮ್ಮೆ ಹೊಯ್ವೆನೆಯೇ ನಾರಿ ಜಿನುಗುವುದಸ್ತ್ರ ಸಂಘಟನೆಯೋ ನಾರಿ ಜಿನುಗುವುದಸ್ತ್ರ ಸಂಘಟನೆಯೋ ಖಳರ ಪೌರುಷಕ್ಕೆ ಖಳರ ಪೌರುಷಕ್ಕೆ ಒಲಿದು ಜಯದ ನಾರಿ ಸೇರಿಗಳವರ ಯುದ್ಧರಾಗದೊಳು ಒಲಿದು ಜಯದ ನಾರಿ ಸೇರಿಗಳವರ ಯುದ್ಧರಂಗದೊಳು ತಾನಾರಿಗೊರೆದ ಪೇ ತಾನು ಆರಿಗೊರೆದ ಪೇ ಎಲ್ಲ ನಸುರನೇಂಗೀವ ಎಂಬುದಂ ಮಾರಿಯೇನೋ ಹಸುರನೇಂಗೀವನೆಂಬುದೋ ನಾ ಅರಿಯೇನೋ ಎಲ್ತಿರಲಿ ಮತ್ತಾತನ ಗೆಲುವನರಿಯಲಿದನೋ
ಕಾದುವೆ ನನಗೆ 4 ಬಿದ್ದದ್ದು ಇವರಿಗೆಲ್ಲ ಎಷ್ಟು ಸಂತೋಷ ಆಯಿತು ನೋಡಿ. ನೋಡಿದ್ದೀರಾ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ನಾರಿಯೊಡನೆಂತು ಕಾದುವೆ. ಮೊದಲಿಗೆ ಭಾವಿಸಿದ್ದು ಹಾಗೆ ನಾನು. ಇವರಲ್ಲಿ ಹೋರಾಟ ಮಾಡುವುದು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಲ್ಲಿ ಹೋರಾಟ ಮಾಡಿದ ಹಾಗೆ ಅಂತ. ಈಗ ನನಗೆ ಅರ್ಥ ಆಯಿತು. ನಾ ಅರಿಯೊಡನೆಂತು ಕಾದುವೆ ಅಂತ ಬಂತೀಗ. ಅದಕ್ಕೆ ಕಾರಣ ಏನು? ಅಲ್ಲ, ಈ ಪ್ರಪಂಚದಲ್ಲಿ ಎಲ್ರಿಗೂ ಕೊಡಬೇಕಾದ ಶಕ್ತಿಯನ್ನು ಆ ಭಗವಂತ ಇವನಿಗೊಬ್ಬನಿಗೇ ಕೊಟ್ಟು ಬಿಟ್ಟಿದ್ದಾನೆ. ಮೈ ಮೇಲೆ ಆವೇಶ ಬಂದವನಾಗಿ ದುಡಿತಾ ಇದ್ದಾನೆ ಇವ. ನಮ್ಮ ಯೋಗ ಆಸ್ತಿ ಅದುವೇ. ಓ ದೇವರೇ, ಇವ ಎಂತದ್ದು ಇವನ ದುಡಿತ ಅಂತ ಹೇಳಿದ್ರೆ ಜೊತೆಗೆ ಒಂದೊಂದು ಹೊಡೆತ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರಣದಲ್ಲಿ ಬಿದ್ದಿದ್ದೇನೆ. ಇವನನ್ನು ಕಾಣುವಾಗ ನನಗೆ ಸಾಕ್ಷಾತ್ ಪರಶಿವನನ್ನು ಕಂಡ ಹಾಗೆ ಅನ್ನಿಸ್ತಾ ಇದೆ. ಅವನೇ ನನ್ನಲ್ಲಿ ಹೋರಾಟಕ್ಕೆ ಬಂದಿದ್ದಾನೋ ಎನ್ನುವ ಭ್ರಮೆಗೆ ನಾನು ಒಳಗಾದದ್ದು ಸತ್ಯ. 4 ಲೋಕದ ಅಧಿಕಾರವನ್ನು ಉಳಿಸಿಕೊಳ್ಳಬೇಕೆನ್ನುವ ತವಕದಿಂದ ಇವನಲ್ಲಿ ಹೋರಾಟ ಮಾಡಿದೆ. ಆದರೆ ಇವರ ಪೌರುಷವನ್ನು ಕಂಡು ಮೆಚ್ಚಿದ ಆ ಜಯ ಲಲನೆ ಎನ್ನುವವಳು ನೇರವಾಗಿ ಹೋಗಿ ಅವನ ಜಂಗೆಯನ್ನು ಸೇರಿಕೊಂಡಿದ್ದಾಳೆ. ಸೋತು ಬಿಟ್ಟೆ ನಾನು. ಅವಳೇ ಅವರ ಪಕ್ಷ ಸೇರಿದ್ರೆ ನಾನಿನ್ನು ಹೋರಾಟ ಮಾಡುವುದಕ್ಕೆ ಸಾಧ್ಯ ಉಂಟಾ? ಅಯ್ಯೋ ದೇವರೇ, ಸೋತೆನಪ್ಪ, ಸೋತೆ. ರವಿ ಕೋಪ ಬಳಿಕ ಭಯಂತ ನಾನು ಬಂಧಿಸುತ್ತ ಸಚಿ ಸುರಗಾಂತರಿಲ್ಲೆಂದುದ ಅರಿತು ಆಶಾ ಭಗ್ಲತೆಯುಳ್ ಅಖಿಳ ನಿನಗೆ ಸಹಾಯಕರಾಗಿ ಯಾರು ಬರುವುದಿಲ್ಲ, ಬರುವುದೇ ಇಲ್ಲ. ಅದಕ್ಕೆ ಹೇಳುವುದು, ನಮ್ಮ ಹಿಂದಿದ್ದವರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ, ಬೆಂಬಲಿಸ್ತಾರೆ. ನಾವು ಎಲ್ಲಿಯಾದ್ರೂ ಬಿದ್ರೆ ಎಲ್ಲರೂ ನಿನಗೆ ಚಪ್ಪಾಳೆ ಬಡಿದ್ರು, ನನಗೇನಿಲ್ಲ ಇವತ್ತು. ಯಾರನ್ನು ನಂಬಬಾರದು, ಆಯ್ತಾ? ಅದಕ್ಕೆ ನಿನ್ನ ಕೆಲಸವೇ ಕಾರಣ ಇವತ್ತು. ಅದಕ್ಕೆ ಹೇಳುವುದು, ನಮ್ಮಲ್ಲಿ ಧೈರ್ಯ ಉಂಟಾ, ಬಲ ಉಂಟಾ, ನಾವು ಮುಂದೆ ಹೋಗಬೇಕು. ಹಿಂದಿದ್ದವರನ್ನು ನಂಬಿದ್ರೆ ನಾವು ಹೊಂಡಕ್ಕೆ ಬೀಳುವುದು, ಗೊತ್ತಾಯ್ತಾ? ಈ ಪ್ರಸಂಗದಲ್ಲಿ ನನಗೆ ಕೆಲಸವೇ ಇಲ್ಲ. ನಾನು ಬಿಡ್ಬೇಕಲ್ಲ. ಸೋತಲ್ಲ ನಾನು. ಸೋತವರನ್ನು ಬಿಡುವುದಿಲ್ಲ, ನಿನ್ನನ್ನು ಇಲ್ಲಿ ಬಿಡುವುದಿಲ್ಲ, ನಿನ್ನನ್ನು ಸೆರೆ ಹಿಡಿಯುತ್ತೇನೆ. ಅದೊಂದು ಮಾಡಬೇಡ. ಸೋತು ಅಂತ ಒಪ್ಪಿಕೊಂಡಿದ್ದೇನೆ, ನೀನು ಬಿಟ್ಟು ಹೋಗ ಇಲ್ಲಿಂದ. ನೀವು ದೇವಲೋಕದವರು, ನೀವು ನಾಳೆ ಏನು ಬೇರೆ ಏನಾದ್ರೂ ಮಾಡಿದ್ರೆ ನನಗೆ ನಂಬಿಕೆ ಇಲ್ಲ. ಅಲ್ಲ, ನಾಳೆ ನೋಡು, ಅದು ನಾಳೆ ಅಲ್ವಾ? ಹೌದು, ನನಗೆ ಇವತ್ತಿದ್ದು ಇನ್ನು ಏನು ಆಗ್ಲಿಕ್ಕೆ. ಇವತ್ತು ಸೋತೆ ಅಲ್ಲ, ಇವತ್ತು ಬಿದ್ದ ಹಾಗೆ ಬಿಟ್ಟು ಬಿಡುವುದಿಲ್ಲ. ಬಿಡುವುದಿಲ್ಲ ಬಿಡ, ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕೆ. ಮತ್ತೇನ್ ಮಾಡ್ತೀನಿ? ನಿನ್ನನ್ನು ಸೆರೆ ಹಿಡಿದು ನನ್ನ ಅಪ್ಪನಿಗೆ ಆಯ್ತು, ಈಗ ನನ್ನನ್ನು ಹೇಳ್ಕೊಂಡೋದ್ರೆ ನಿನಗೇನು ಪ್ರಯೋಜನ? ನನ್ನ ಅಪ್ಪನಿಗೆ ಹೆಣ್ಣಂತೂ ಸಿಗಲಿಲ್ಲ, ನೀನಾದ್ರೂ ಇದೆಯಲ್ಲ ಅಂದ್ರೆ ಅಲ್ಲ. ನಿನ್ನ ಆಲೋಚನೆ ಅಂತದ್ದ ಅರ್ಥ ಆಯ್ತು ನನಗೆ. ನನ್ನ ಅಪ್ಪ ಇಲ್ಲ, ಅಪ್ಪ ಇಲ್ಲ. ನನ್ನನ್ನು ಹೇಳ್ಕೊಂಡು ಹೋದ್ರೆ ಮಗನನ್ನು ಹುಡುಕಿಕೊಂಡು ಅಪ್ಪ ಬಂದೇ ಬರ್ತಾನೆ, ಇದಲ್ವ ನಿನ್ನ ಆಲೋಚನೆ? ಆದ್ದರಿಂದ ಇವತ್ತು ನೀನು ನನ್ನ ಕೈ ಹಿಡಿ. ಒಳ್ಳೆಯ ನೀನು ಹೇಳ್ಕೊಂಡು ಹೋಗುದಿಲ್ವಾ? ಬಾರದಿದ್ರೆ ಹೇಳ್ಕೊಂಡೇ ಹೋಗುದು. ಬಿಟ್ಟು ಹೋಗ್ತೀಯಾ? ಇಲ್ಲ, ಹೇಳ್ಕೊಂಡು ಹೋಗ್ತೀಯಾ?